ಹಾಯ್ ಫ್ರೆಂಡ್ಸ್, ಇದು ನನ್ನೊಂದು ಟ್ರಯಲ್ ಲೈವ್ ಸೆಷನ್ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಉಂಟು. ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಲೈವ್ ಬರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಎಂತ ಹೇಳಿದರೆ, ನಾಳೆ ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ನಾನು ಲೈವ್ ಬರಲಿಕ್ಕಿದ್ದೇನೆ. ಎಂಥ ವಿಷಯ ಅಂತ ಹೇಳಿದರೆ ನಿಮಗೆಲ್ಲರಿಗೆ ಕೂಡ ಸರ್ಪ್ರೈಸ್. ನಂಗೆ ಗೊತ್ತಿಲ್ಲ ಈ ವಿಡಿಯೋ ಯಾರೆಲ್ಲ ನೋಡ್ತೀರಿ, ಯಾರಿಗೆಲ್ಲ ಸಿಗ್ಬೋದು, ಎಂಥ ಇದರ ವಿಷಯ ಅಂತ ನನಗೆ ಇನ್ ಡೀಟೇಲ್ ಗೊತ್ತೇ ಇಲ್ಲ. ಬಟ್ ಹೇಳ್ತಾ ಇದ್ದೇನೆ, ಅಂದರೆ ನಾಳಿನ ವೀಡಿಯೋಗೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಲೈವ್ ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತದೆ, ಟೆಕ್ನಿಕಲ್ ಆಗಿ ಏನೆಲ್ಲ ಉಂಟು ಅಂತ ಗೊತ್ತಿರಲ್ಲ, ಅದು ಬಂದೇ ನೋಡಬೇಕಷ್ಟೇ. ಹಾಗಾಗಿ ನಾಳೆ 8 ಗಂಟೆ ಹೊತ್ತಿಗೆ ನಾನು ಲೈವ್ ಬರಲಿಕ್ಕಿದ್ದೇನೆ. ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಜಾಯ್ನ್ ಆಗಿ, ನಿಮಗೆ ಟೈಮ್ ಇದ್ದರೆ ಫ್ರೀ ಮಾಡಿಕೊಂಡು ಜಾಯ್ನ್ ಆಗಿ. ತುಂಬ ಒಂದು ಸ್ಪೆಷಲ್ ಮತ್ತು ಬ್ಯೂಟಿಫುಲ್ ರೀಸನ್ಗೋಸ್ಕರ ಲೈವ್ ಬರ್ತಾ ಇದ್ದೇನೆ. ಸೊ ನೀವು ಕೂಡ ಆ ಒಂದು ಮೂಮೆಂಟನ್ನು ಎಂಜಾಯ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಂತ ಹೇಳೋದು, ನಾಳೆ 8 ಗಂಟೆವರೆಗೆ ಕಾಯ್ ಯಾಕೆ ಹೇಳಿದರೆ ಇಲ್ಲಿ ನಮ್ಮ ಹಸುಗಳನ್ನೆಲ್ಲ ಕಟ್ಟಿದ್ದೇನೆ. ನಮ್ಮ ಪ್ರಾಬ್ಲಮ್ ಗೊತ್ತುಂಟಲ್ಲ, ಹಾಗಾಗಿ ಒಂದೊಂದು ಮರಕ್ಕೆಲ್ಲ ಕಟ್ಟಿ ಅವರನ್ನೆಲ್ಲ ಮೇಯಿಸ್ತಾ ಇದ್ದೇನೆ. 1-2 ಸರ್ತಿ ಚೇಂಜ್ ಎಲ್ಲ ಮಾಡಿ ಆಯಿತು. ಚಂದ ಹುಲ್ಲೆಲ್ಲ ಮೇಯ್ದು ಇದೆಲ್ಲ ಭಾರಿ ಕ್ಲೀನ್ ಮಾಡಿ ಕೊಡ್ತಾರೆ ನಮಗೆ. ಲಾನ್ ಗ್ರಾಸ್ ಕಟ್ಟಿಂಗ್ ಇವರಿಗೆಲ್ಲ ಭಾರಿ ಖುಷಿ ಅಂತ. ಇಲ್ಲಿ ಇದಕ್ಕೆಲ್ಲ ಹತ್ತುದು, ಬರೆ ಹತ್ತುದು, ಇಳಿಯುವುದು ಎಲ್ಲ ಭಾರಿ ಖುಷಿಯಲ್ಲಿ ಎಂಜಾಯ್ ಮಾಡ್ತಾರೆ ಅವರು ಸಹ, ಹಟ್ಟಿಯಲ್ಲಿ ಕಟ್ಟಿ ಹಾಕೋದಕ್ಕಿಂತ. ಹಾಗಾಗಿ ನನಗೆ ಸಹ ಅವರನ್ನು ನೋಡ್ತಾ ಇರೋದಂದರೆ ತುಂಬ ಖುಷಿ. ನಿಮಗೆ ಸಹ ತೋರಿಸ್ತೇನೆ. ನೋಡಿ ನೋಡಿ, ನಮ್ಮ ಶಂಭು ನೋಡಿ, ಬಂಗಾರು ಎಷ್ಟು ಚಂದ ಖುಷಿಯಿಂದ ಮೇಯ್ತಾನೆ ನೋಡಿ ಅಕಳಿಯಲ್ಲಿ. ನಮ್ಮ ಭೀಮಣ್ಣ, ಓ ಭೀಮಣ್ಣ, ಅವನಿಗೆ ಭಾರಿ ಇಷ್ಟ ಮೇಲೆ ಹತ್ತಿ ಮೇಯುವುದು ಅಂತ ಹೇಳಿದರೆ, ಭಾರಿ ಇಷ್ಟ ಅವನಿಗೆ. ನೋಡಿ ಇಲ್ಲಿ ಎಲ್ಲ ಅವನೇ ಎಷ್ಟು ಕ್ಲೀನ್ ಮಾಡಿದ್ದಾನೆ ನೋಡಿ. ಅಲ್ಲಿಗೆ ಮತ್ತೆ ಇಲ್ಲಿಗೆ ಡಿಫ್ರೆನ್ಸ್ ನೋಡಿ. ಖುಷಿಯಾಗೋದು. ಇನ್ನು ಇದಕ್ಕೊಂದು ಬಾಯಿ ಹಾಕೋದಿದ್ರೆ ಸಾಕು, ನನಗೆ ಸರಿ ಬಾಯಿಗಳು ಸಿಗ್ಬೋದು. ಸೊ ಫ್ರೆಂಡ್ಸ್, ಈ ಲೈವ್ ಸೆಷನ್ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಬಾಯ್ ಬಾಯ್.